ಕಮೆಂಟಲ್ಲಿ ಏನಿತ್ತು ಅಂತ ಹೇಳಿದರೆ, ಇದು ಯಾವ ಫಿಲ್ಮ್ ಸ್ಟೋರಿ ಅಂತ ನನಗೂ ಗೊತ್ತಿಲ್ಲ. ಅಂತೆ ನನ್ನ ಸಣ್ಣ ತಮ್ಮನನ್ನು ಹೊಡೆದು ಸಾಯಿಸಲಿಕ್ಕೆ ನೋಡಿದ್ದೇನಂತೆ. ಅಲ್ಲ, ಇದೆಲ್ಲ ನಂಬುವಂಥದ್ದ? ಕಮೆಂಟ್ ಮಾಡಿದರೆ ಕಮೆಂಟ್ ಮಾಡಿ ಎಲ್ಲರೂ ಅದನ್ನು ನೋಡಿದರೆ ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುತ್ತೆ ಅನ್ನುವಂಥದ್ದು ಅವರ ದೃಷ್ಟಿಯಿಂದ. ನಾನು ಡೈರೆಕ್ಟಾಗಿ ಹೇಳ್ತೇನೆ, ಅವನೇ ಆಗಿರಬೇಕು. ಯಾರು ನನ್ನ ಅಮ್ಮನ ಕಥೆ ಹೇಳ್ತಾನೆ ಅವನೇ ಆಗಿರಬೇಕು ಈ ಕಮೆಂಟ್ ಮಾಡಿಸಿದ್ದು. ಯಾವತ್ತೂ ಕೂಡ ಅವರಿಗೆ ಕ್ಷಮೆ ಇಲ್ಲ. ಇನ್ನು ಕಾಲಿಗೆ ಬೀಳೋದಲ್ಲ, ಕಾಲಿಗೆ ಬಿದ್ದರೆ ಅವ್ರಿಗೆ ಕಾಲಲ್ಲಿ ತುಳಿಬೇಕು ಅಂಥ ಜನ ಅವರು. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತೊಂದು ಇಂಪಾರ್ಟೆಂಟ್ ವಿಚಾರ ಹೇಳುವಂಥ ವ್ಲಾಗ್ ಮಾಡ್ತಿದ್ದೇನೆ. ಇಂಪಾರ್ಟೆಂಟ್ ಅಂತ ಹೇಳಿದರೆ ಮೊನ್ನೊಂದು ಕಮೆಂಟ್ ಬಂದಿತ್ತು, ಆ ಕಮೆಂಟ್ ಬಗ್ಗೆ ಹೇಳುವ ಅಂತ ಇವತ್ತಿನ ವ್ಲಾಗ್ ಮಾಡ್ತಿದ್ದೇನೆ. ಸೊ ವ್ಲಾಗ್ ಸ್ವಲ್ಪ ಶಾರ್ಟ್ ಆಗ್ಬೋದು. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಮೊನ್ನೆ ನಾನು ಇದೇ ತೋಟದಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಏನಂತ ಹೇಳಿದರೆ, ಯಾರನ್ನು ನಂಬಿದ್ರು ಸಂಬಂಧಿಕರನ್ನು ನಂಬಬಾರ್ದು, ಕೊನೆಗೂ ನನ್ನ ತಮ್ಮನ ಸಾವಿಗೆ ಕಾರಣ ಏನಾಯಿತು ಗೊತ್ತಾಯಿತು ಅಂತ ಒಂದು ವಿಡಿಯೋ ಹಾಕಿದ್ದೆ. ಓಕೆನಾ? ಅದು ಎಲ್ಲರೂ ಓಕೆ ಪಾಸಿಟಿವ್ ಆಗಿ ಹೇಳಿದ್ದಾರೆ, ಕೆಲವರು ಅವರಿಗೆ ಅನಿಸಿದ್ದನ್ನು ಹೇಳಿದ್ದಾರೆ. ಓಕೆ, ಅಲ್ಲಿ ನಾನು ಆ ಬ್ಲಾಗಲ್ಲಿ ಎಲ್ಲೂ ನಾನು ಹೆಸರು ಹೇಳಿಲ್ಲ, ಯಾರು ಏನು ಎತ್ತ ಅಂತ ಹೆಸರು ಹೇಳಿಲ್ಲ. ಓಕೆನಾ? ಆದರೆ ಒಂದು ಕಮೆಂಟಲ್ಲಿ ಹೆಸರು ಸಮೇತ ಕಮೆಂಟ್ ಮಾಡಿದ್ದಾರೆ. ಕಮೆಂಟ್ ಮಾಡಿದ್ದಾರೆ ಅನ್ನೋದಕ್ಕಿಂತಲೂ ಕಮೆಂಟ್ ಮಾಡಿಸಿದ್ದಾರೆ. ನಾನು ಅಂದ್ಕೊಳ್ಳೋದು, ಯಾಕೆ ಇನ್ನೂ ಕೂಡ ಸುದ್ದಿ ಇಲ್ಲ ಅಂದರೆ, ಯಾರ ತಪ್ಪು ಆ ಒಂದು ಇದರಲ್ಲಿ ವ್ಲಾಗಲ್ಲಿ ನಾನು ಹೇಳಿದ್ದೇನೆ, ಯಾರು ತಪ್ಪಿತಸ್ಥರಿದ್ದರೆ ಯಾಕೆ ಇನ್ನೂ ಕೂಡ ರಿಯಾಕ್ಟ್ ಆಗಲಿಲ್ಲ ಅಂತ ನೋಡ್ತಿದ್ದೆ. ನಿನ್ನೆ ಒಂದು ಮೆಸೇಜ್ ಬಂದಿದೆ, ಕಮೆಂಟ್ ಬಂದಿದೆ. ಏನಂತ ಹೇಳಿದರೆ, ಒಂದು ಫಿಲ್ಮ್ ಸ್ಟೋರಿ ಟೈಪಲ್ಲಿ ಉಂಟು. ಸತ್ಯ, ನನಗೆ ನಗು ಕೂಡ ಬರ್ತಾ ಉಂಟು, ಬಟ್ ನನಗೆ ಅಷ್ಟೇ ಬೇಜಾರಾಯಿತು. ಬೇಜಾರು ಅನ್ನೋದಕ್ಕಿಂತ ಕೋಪ ಬಂತು. ಏನಂತ ಹೇಳಿದರೆ, ಕಮೆಂಟಲ್ಲಿ ಏನಿತ್ತು ಅಂತ ಹೇಳಿದರೆ, ಇದು ಯಾವ ಫಿಲ್ಮ್ ಸ್ಟೋರಿ ಅಂತ ನನಗೂ ಗೊತ್ತಿಲ್ಲ. ಕಮೆಂಟಲ್ಲಿ ಇದ್ದದ್ದು ಇಷ್ಟೇ, ಅದೇ ನನ್ನ ತಮ್ಮನ ನಮ್ಮ ಮನೆಯಲ್ಲಿ ನನ್ನ ಅಮ್ಮನ ಕತ್ತೆಲ್ಲ ಹಿಡ್ದ, ಸೊ ಗಲಾಟೆ ಎಲ್ಲ ಮಾಡಿದ್ದಾನೆ ಅಂತ ನಾನು ಒಂದು ಹೇಳಿದ್ದೆ ನೋಡಿ. ಅವನ ಅಮ್ಮ ಅಂತೆ ಒಂದು ಸಲ ನಮ್ಮ ಮನೆಗೆ ಬಂದ್ರಂತೆ. ಕತೆ ನೋಡಿ, ಚೆನ್ನಾಗಿದೆ, ಸ್ವಲ್ಪ ಫಿಲ್ಮಿ ಸ್ಟೋರಿ. ನಮ್ಮ ಮನೆಗೆ ಬಂದ್ರಂತೆ. ಬಂದು ಮಧ್ಯಾಹ್ನದ ಹೊತ್ತಂತೆ, ಪಾಪ ಸಂಕಟ ಆಗ್ತಿತ್ತಂತೆ. ಎಂತ ನಾವು ಹೇಳ್ತೇವೆ, ಮರ್ಕ ಸಂಕಟ ಆಗೋದು ಮಿತ್ರನ ಆಗೋದು ಅಂತ ಹೇಳ್ತಾರಲ್ಲ, ಹಾಗೆ ಅಂತೆ. ಸೊ ಆಗ ಬಂದು ಗಂಜಿ ಊಟ ಕೇಳಿದ್ರಂತೆ. ಗಂಜಿ ಊಟ ಕೇಳಿದ್ರಂತೆ. ನಮ್ಮ ಮನೇಲಿ ಗಂಜಿ ಊಟ ಇರ್ತದ? ಊಟ ಅದು ಇರ್ತದೆ. ಓಕೆ, ಗಂಜಿ ಊಟ ಕೇಳಿದ್ರಂತೆ. ನಾನು ಕೊಟ್ಟೆ ಅಂತೆ. ಕೊಟ್ಟು ಸೊಂಟಕ್ಕೆ ಮೆಟ್ಟಿ ದೂಡಿದೆ ಅಂತೆ. ಅವರು ಬಿದ್ರಂತೆ, ಅಂಗಳಕ್ಕೆ ಬಿದ್ರಂತೆ. ನೀನು ಹಾಗೆ ಮಾಡಿದ್ಯಲ್ಲ ಅಂತ ಅವನು ಹೇಳಿದ್ದಾನೆ. ಯಾರು ಕಮೆಂಟ್ ಮಾಡಿದ್ದು ಅವಳು ಗೊತ್ತಿಲ್ಲ, ಅದು ಅವನ ಅಂತ ಲೀಲಾವತಿ ಕೆ ಅಂತ ಇತ್ತು ಕಮೆಂಟ್. ನಾನು ಬೇಕಾದರೆ ಕಮೆಂಟ್ ಇದು ಸ್ಕ್ರೀನ್ಶಾಟ್ ಹಾಕ್ತೇನೆ. ಓಕೆನಾ? ಸೊ ನಾನು ಹೋಗಿ ಮೆಟ್ಟಿದ್ನಂತೆ. ಅವನ ತಾಯಿ ಹೋಗಿ ಬಟ್ಟಲು ಸಮೇತ ಬಿದ್ರಂತೆ. ನನಗೆ ಕನಿಕರ ಇಲ್ಲಂತೆ. ಹೌದಾ? ಇದು ಅವನು ಕತ್ತಿ ಹಿಡಿದು ಯಾವಾಗ ಗೊತ್ತುಂಟಾ? ನಾನಾಗ ಒಂದು 8ನೇ ಕ್ಲಾಸ್ ಏನಿದ್ದೆ, 10ನೇ ಕ್ಲಾಸ್ ಅಷ್ಟೇ, ಹೈಸ್ಕೂಲ್ ಇದ್ದೆ. ಆ ಟೈಮಲ್ಲಿ ನಾನು ಅವನ ತಾಯಿಗೆ ಮೆಟ್ಟಿ ಅಂದರೆ ಎಂತ ಇದು? ಹಾಂ, ನೀವೇ ಹೇಳಿ. ಹೈಸ್ಕೂಲ್ ಹುಡುಗಿ ಒಂದು ದೊಡ್ಡವರಿಗೆ ಮೆಟ್ಟಿ ಅವರು ಬೀಳುದಂತ ಹೇಳಿದರೆ ಏನು ಕತೆ? ಮತ್ತೆ ಅಂತೆ ನಾನು ಮತ್ತು ನನ್ನ ದೊಡ್ಡ ತಮ್ಮಿಗೆ ಅಂತ ಏನಿದ್ದಾನೆ, ಸೊ ಅವನು ಸೇರಿಯಂತೆ ನನ್ನ ಸಣ್ಣ ತಮ್ಮನನ್ನು ಹೊಡೆದು ಸಾಯಿಸಲಿಕ್ಕೆ ನೋಡಿದ್ದೇನಂತೆ. ಅಲ್ಲ, ಇದೆಲ್ಲ ನಂಬುವಂಥದ್ದ? ಅದಕ್ಕೂ ಕಾರಣ ಅದರಲ್ಲಿ ಹೆಸರುಂಟು, ನೀವೇ ನೋಡಿ. ನನಗೆ ಆ ಒಂದು ನಮ್ಮ ಬಾಯಲ್ಲಿ ಹೆಸರು ಹೇಳಿ ನಮ್ಮ ಬಾಯನ್ನು ಹೊಲಸು ಮಾಡ್ಕೊಳ್ಳೋದಿಲ್ಲ, ಅಂಥವರ ಹೆಸರುಂಟು. ನಾನು ಕಮೆಂಟ್ ಇದು ಸ್ಕ್ರೀನ್ಶಾಟ್ ಹಾಕ್ತೇನೆ. ಸೊ ಅದರಲ್ಲಿ ಹೆಸರುಂಟು ನೋಡಿ. ಆಗ ಅವನೇ ಮಾಡಿದ್ದಾನಾ, ಅದನ್ನೆಲ್ಲ ಅವನೇ ಮಾಡಿದ್ದಾನಾ ಅಂತ ಕಮೆಂಟಲ್ಲಿ ಉಂಟು. ಸೊ ಇದೆಲ್ಲ ನಾವು ನಂಬಬೇಕಾ ಅಂತೆಲ್ಲ ಕಮೆಂಟ್ ಹಾಕಿದ್ದಾಳೆ ಅಥವಾ ಗೊತ್ತಿಲ್ಲ. ಸೊ ಇದೆಲ್ಲ ನಂಬುವಂಥದ್ದು ಅಂತ ನಾನು ಕೇಳೋದು. ಆ ಕಮೆಂಟಲ್ಲಿತ್ತು, ಬಟ್ ಇದೆಲ್ಲ ನಂಬುವಂಥದ್ದು ಅಂತ ನೀವೇ ಹೇಳಿ. ನನಗೆ ಏನು ಗೊತ್ತಾ, ಹೇಳ್ತಾರಲ್ಲ, ಕಮೆಂಟ್ ಮಾಡಿ ಎಲ್ಲರೂ ಅದನ್ನು ನೋಡಿದರೆ ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುತ್ತೆ ಅನ್ನುವಂಥದ್ದು ಅವರ ದೃಷ್ಟಿಯಿಂದ.
ನಾನು ಡೈರೆಕ್ಟಾಗಿ ಹೇಳ್ತೇನೆ, ಅವನೇ ಆಗಿರಬೇಕು, ಯಾರು ನನ್ನ ಅಮ್ಮನ ಕಥೆ ಹೇಳ್ತಾನೆ ಅವನೇ ಆಗಿರಬೇಕು ಈ ಕಮೆಂಟ್ ಮಾಡಿಸಿದ್ದು. ಅವನಿಗೆ ಅಲ್ಲಲ್ಲಿ ತುಂಬ ಜನ ಇದ್ದಾರಲ್ವಾ, ಸೊ ಕಮೆಂಟ್ ಮಾಡಿಸ್ಲಿಕ್ಕೆ ಏನೂ ತೊಂದರೆ ಇಲ್ಲ. ನಾನು ಹಾಗೆ ಅಮ್ಮನ ಹತ್ರ ಹೇಳಿದೆ, ಅಮ್ಮ ಹೀಗೆ ಹೀಗೆ ಅವನೇ ಕಮೆಂಟ್ ಮಾಡಿಸಿರೋದು ಪಕ್ಕ, ಯಾಕಂತ ಹೇಳಿದರೆ ಹೆಸರು ಸಮೇತ, ನಾನು ವ್ಲಾಗಲ್ಲಿ ಎಲ್ಲೂ ಹೆಸರು ಹೇಳಿಲ್ಲ, ಬಟ್ ಅವನ ಹೆಸರು ಸಮೇತ ಸೊ ಕಮೆಂಟಲ್ಲಿ ಉಂಟು, ಹೀಗೆ ಹೇಳಿದ್ದಾರೆ ಅಂತ ತಮ್ಮನ ಹತ್ರ ಸಹ ಹೇಳಿದೆ, ಅಮ್ಮನ ಹತ್ರ ಸಹ ಹೇಳಿದೆ. ಅದಕ್ಕೆ ರಿಪ್ಲೈ ಕೂಡ ಮಾಡಿದ್ದೇನೆ ನಾನು. ಇದೊಂದು ಬಾಕಿ ಇತ್ತು, ನಾನು ರಿಪ್ಲೈ ಮಾಡಿರೋದು ಇದೊಂದು ಬಾಕಿ ಇತ್ತು, ನಾನು ಯಾಕೆ ಇನ್ನೂ ಕೂಡ ನಿನ್ನ ಕಮೆಂಟಿಗೆ ರಿಪ್ಲೈ ಬಂದಿಲ್ಲ, ನಿನ್ನ ಕಮೆಂಟ್ ಬಂದಿಲ್ಲ ಅಂತ ಕಾಯ್ತಿದ್ದೆ. ಸೊ ಒಳ್ಳೆ ಫಿಲ್ಮ್ ಸ್ಟೋರಿ ಹೇಳಿಬಿಟ್ಟಿದ್ಯಾ ಹಾಗೆ ಅಂತ ಕಮೆಂಟ್ ಮಾಡಿದೆ. ಫೈನಲ್ ಆಗಿ ಅದರಲ್ಲಿ ಒಂದು ಲಾಸ್ಟಿಗೆ ಮೆನ್ಷನ್ ಮಾಡಿದೆ, ನೀನು ಏನು ಹೇಳಿದ್ದಿ ಅದಕ್ಕೆ ಪ್ರೂಫ್ ಇಲ್ಲ, ನಾನು ಏನು ಹೇಳಿದ್ದೇನೆ ಅದಕ್ಕೆ ಪ್ರೂಫ್ ಉಂಟು, ವಾಯ್ಸ್ ಮೆಸೇಜ್ ಉಂಟು. ಸೊ ನಾನು ಪ್ರೂಫ್ ಸಮೇತ ಹಾಕಿದ್ದೇನೆ, ನೀನು ಪ್ರೂಫ್ ಸಮೇತ ಹೇಳಲಿಕ್ಕೆ ರೆಡಿ ಇದೆಯಾ? ಆ್ಯಂಡ್ ಮೆತ್ತಂದು ಅಂತ ಹೇಳಿದ್ದೇನೆ, ಅದು ಕಮೆಂಟ್ ಹೊಡೆದ್ರೆ ನನಗೆ ಬರ್ತದೆ. ಹಾಂ, ನಿನಗೆ ಇದಕ್ಕೆ ನಾನು ವ್ಲಾಗಲ್ಲೇ ಆನ್ಸರ್ ಕೊಡ್ತೇನೆ, ಫುಲ್ ವೀಡಿಯೋ ಮಾಡಿ ನಾನು ನಿನಗೆ ಕಮೆಂಟಿಗೆ ಆನ್ಸರ್ ಕೊಡ್ತೇನೆ ಅಂತ ಹಾಕಿದ್ದೆ. ಇಮಿಡಿಯೇಟಾಗಿ ಡಿಲೀಟ್ ಮಾಡಿದ್ದಾನೆ. ಓಕೆನಾ, ಕಮೆಂಟು ಕೂಡ ಇಲ್ಲ ಎಂತೆಲ್ಲ, ನಾನು ಸ್ಕ್ರೀನ್ಶಾಟ್ ಹಾಕಿದ್ರಿಂದ ಅದು ಕಮೆಂಟ್ ನನ್ನ ಹತ್ರ ಉಂಟು. ಸೊ ಇಮಿಡಿಯೇಟಾಗಿ ಡಿಲೀಟ್ ಆಗಿದೆ. ಆ್ಯಂಡ್ ನನ್ನ ತಮ್ಮನ ಹತ್ರ ಹೇಳುವಾಗ ಅದು ನನಗೆ ಕಮೆಂಟ್ ಬೇಕಿತ್ತು, ಅದಕ್ಕೆ ನಾನೇ ಆನ್ಸರ್ ಮಾಡ್ತಿದ್ದೆ ಅಂತ ಹೇಳಿದ. ನನಗೆ ಹೇಳಲಿಕ್ಕೆ ಏನು ಭಯ ಇಲ್ಲ, ನಾನು ಬೇಕಾದರೆ ಎದುರು ಬಂದು ಮಾತಾಡಲಿಕ್ಕೂ ರೆಡಿ ಇದ್ದೇನೆ. ಯಾಕಂತ ಹೇಳಿದರೆ ಇದೆಲ್ಲ ವ್ಲಾಗಲ್ಲಿ ಹೇಳುವಂಥದ್ದಲ್ಲ, ಯಾಕಂತ ಹೇಳಿದರೆ ಫ್ಯಾಮಿಲಿ ವಿಷಯ. ಬಟ್ ನಾನು ಯಾಕೆ ಹೇಳಿದ್ದೇನೆ ಅಂತ ಹೇಳಿದರೆ, ಕಮೆಂಟ್ ಬಂತಲ್ವಾ, ಸೊ ಕಮೆಂಟಲ್ಲಿ ಅವನಾಗಿ ಅವನ ಮರ್ಯಾದೆ ತೆಗೆದುಕೊಳ್ಳುವಾಗ ನನಗೇನು ಹೇಳಲಿಕ್ಕೆ. ಸೊ ಇಂಥವ್ರು ಇರ್ತಾರೆ ಫ್ಯಾಮಿಲಿಯಲ್ಲಿ, ಯಾರನ್ನು ನಂಬಿದ್ರು ಫ್ಯಾಮಿಲಿಯವ್ರನ್ನ ನಂಬಾರ್ದು ಅಂತ ಹೇಳೋದಿದ್ದಕ್ಕೆ ನೋಡಿ. ಅವನೇ ನನ್ನ ಅಮ್ಮನ ಕಾಲಿಷ್ಟು ಸಲ ಬಿದ್ದಿದ್ದಾನೆ, ಏನು ತಪ್ಪು ಮಾಡೋದು ಹೋಗಿ ನನ್ನ ಅಮ್ಮನ ಕಾಲು ಬೀಳೋದು, ಕ್ಷಮಿಸಿ ಅಂತ. ನನ್ನ ಅಮ್ಮ ಬೇರೆ ದಾನಶೂರ ಕಣ್ಣನಾಗಿ ಏನು ಎಲ್ಲ ತಪ್ಪುಗಳನ್ನು ಕ್ಷಮಿಸಿಬಿಡ್ತಾರೆ. ಇನ್ನಂತೂ ಕ್ಷಮಿಸೋದಿಲ್ಲ, ಯಾಕಂತ ಹೇಳಿದ್ರೆ ಅಮ್ಮನಿಗೆ ಈಗ ಬುದ್ಧಿ ಬಂದಿದೆ. ಇನ್ನೂ ಇಂಥವರನ್ನು ಹತ್ತಿರ ಇಟ್ಕೊಂಡ್ರೆ ನಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ಅಮ್ಮನಿಗೆ ಗೊತ್ತಾಗಿದೆ. ಇನ್ನು ಯಾವತ್ತೂ ಕೂಡ ಅವರಿಗೆ ಕ್ಷಮೆ ಇಲ್ಲ. ಇನ್ನು ಕಾಲಿಗೆ ಬೀಳೋದಲ್ಲ, ಕಾಲಿಗೆ ಬಿದ್ದರೆ ಅವ್ರಿಗೆ ಕಾಲಲ್ಲಿ ತುಳಿಬೇಕು ಅಂಥ ಜನ ಅವರು. ಓಕೆನಾ, ಇಂಥವರು ತುಂಬ ಜನರ ಫ್ಯಾಮಿಲಿಯಲ್ಲಿ ಇರ್ತಾರೆ. ಬಟ್ ನಾನು ಇದನ್ನು ಯಾಕೆ ಫ್ಯಾಮಿಲಿ ಮ್ಯಾಟ್ರನ್ನು ವ್ಲಾಗಲ್ಲಿ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಸೊ ನಾವು ತುಂಬ ಹತ್ತಿರದಲ್ಲಿರ್ತೇವಲ್ಲ, ಅವರನ್ನು ಯಾವತ್ತೂ ಕೂಡ ನಂಬಲಿಕ್ಕೆ ಹೋಗಬೇಡಿ. ಸೊ ನಿಮಗೂ ಗೊತ್ತಿರಲಿ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಇದನ್ನು ವ್ಲಾಗಲ್ಲಿ ಹೇಳ್ತಿದ್ದೇನೆ ಅಷ್ಟೇ. ಬಟ್ ಕಂಟೆಂಟ್ ಆಗಬೇಕು ಅಥವಾ ವ್ಯೂಸ್ ಆಗಬೇಕು, ಸಬ್ಸ್ಕ್ರೈಬ್ ಆಗಬೇಕು ಅಂತ ನಾನು ಮೊನ್ನೆ ಕೂಡ ಹೇಳಿಲ್ಲ, ಇವತ್ತು ಕೂಡ ಹೇಳ್ತಾ ಇಲ್ಲ. ನಾನು ಹೇಳಿರೋದು ಇಷ್ಟೇ, ನನಗೆ ಏನಾಗಿತ್ತು ನಮ್ಮ ಫ್ಯಾಮಿಲಿ ಕಡೆಯಿಂದ, ಸೊ ಅದನ್ನು ನಾನು ಹೇಳ್ತಾರಲ್ವ, ಯಾರ ಹತ್ರ ಆದರೂ ನಾವು ನೋವುಗಳನ್ನು ಹೇಳ್ಕೊಂಡ್ರೆ ಏನೋ ಒಂದು ರಿಲೀಫ್ ಫೀಲ್ ಸಿಗುತ್ತೆ ಅಂತ. ಹಾಗೆ ಅಂದ್ಕೊಳ್ಳಿ. ನಾನೇನಾದರೂ ಹೇಳಿದ್ರಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ, ಯಾರಿಗಾದರೂ ಏನಾದರೂ ಹರ್ಟ್ ಆಗಿದರೆ ಅದಕ್ಕೂ ಕ್ಷಮಿಸಿ ಅಂತ ಹೇಳ್ತಾ, ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಬಾಯ್.